ಸೊ ಹಾಯ್, ಆ್ಯಕ್ಚುಲಿ ತುಂಬ ದಿವಸದಿಂದ ಒಂದು ನಮ್ಮದು ಯೂಶ್ವಲ್ ಸಬ್ಸ್ಕ್ರೈಬರ್ ರಿಕ್ವೆಸ್ಟ್ ಏನಂತ ಹೇಳಿದರೆ, ನಾನು ಅಡ್ವೆಂಚರ್ 390 ತಗೊಂಡು ಆಲ್ಮೋಸ್ಟು 2 ಇಯರ್ಸ್ ಆಗ್ತಾ ಬಂತು. ಇಲ್ಲಿಗೆ 2 ಇಯರ್ಸ್ ಕ್ರಾಸ್ ಆಯಿತು ಆ್ಯಕ್ಚುಲಿ. ಪ್ಲಸ್ ಅರೌಂಡ್ 22,000 ಕಿಲೋಮೀಟರ್ ಕ್ರಾಸ್ ಮಾಡಿದ್ದೀನಿ ಸೋ ಫಾರ್. ಅದರಲ್ಲಿ ಲಾಂಗ್ ರೈಡ್, ಸ್ಮಾಲ್ ರೈಡ್, ಟ್ರೈಲ್ಸ್, ಆಫ್ ರೋಡು ಎಲ್ಲ ಮಾಡಿದ್ದೀನಿ. ಆಲ್ಮೋಸ್ಟ್ ಲಾಂಗ್ ರೈಡ್ ಅಂದರೆ ಇಲ್ಲಿಂದ ಆಲ್ಮೋಸ್ಟ್ ಸಿಕ್ಕಿಮಲ್ಲಿಗೆ ರೈಡ್ ಮಾಡಿದ್ದೆ ಬ್ಯಾಂಗ್ಳೂರಿಂದ. ಸೊ ತುಂಬ ಜನ ಕೇಳ್ತಾಯಿದ್ರು ಲೈಕ್ ಏನು ರಿವ್ಯೂ ಅಂತೇಳಿ. ನಾನು ಆ್ಯಕ್ಚುಲಿ ಜಾಸ್ತಿ ರಿವ್ಯೂ ಎಲ್ಲ ಮಾಡಿಲ್ಲ. ತುಂಬ ಈ ಥರ ಟೆಕ್ನಿಕಲ್ ರಿವ್ಯೂಸ್ ಎಲ್ಲ ಇರುತ್ತೆ. ಆ್ಯಂಡ್ ನನಗೆ ಆ್ಯಕ್ಚುಲಿ ಅಷ್ಟು ಟೆಕ್ನಿಕಲ್ ಎಲ್ಲ ಐಡಿಯಾ ಇಲ್ಲ. ಸೊ ಅದರ ಮೇಲೆ ನಾನು ರಿವ್ಯೂ ಮಾಡೋದು ಸರಿಯಲ್ಲ ಅನ್ಸ್ಕೋತಿದ್ದೆ ಸೋ ಫಾರ್. ಬಟ್ ತುಂಬ ಜನ ಕೇಳಿದವರೆಲ್ಲ ಹೇಳ್ತಾಯಿದ್ರು ಲೈಕ್ ಟೆಕ್ನಿಕಲ್ಲೇ ಮಾಡಬೇಕಂತೇನಿಲ್ಲ, ಲೈಕ್ ನಂದು ಓನ್ ಓವರಾಲ್ ಎಕ್ಸ್ಪೀರಿಯನ್ಸ್ ಏನಿದೆ ಅದರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿ ಅದು ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ಈ ರಿವ್ಯೂ ಅಂತ ಹೇಳಿದರೆ, ಈ ರಿವ್ಯೂವನ್ನು ಟೆಕ್ನಿಕಲ್ ಆಗಿ ತಗೋಬೇಡಿ. ಲೈಕ್ ಅಂದರೆ ಆಲ್ರೆಡಿ ಒಂದು ಹಂಡ್ರೆಡ್ಸ್ ಆಫ್ ವೀಡಿಯೋಸ್ ಇದೆ ಯೂಟ್ಯೂಬಲ್ಲಿ. ನಿಮಗೆ ಅದು ಹೋದರೆ ಇಟ್ಸ್ ಆಲ್ ಟೆಕ್ನಿಕಲ್ ಪರ್ಸ್ಪೆಕ್ಟಿವ್ ಎಲ್ಲ ಸಿಗುತ್ತೆ. ನಾನು ಇಷ್ಟರವರೆಗೆ ರೈಡ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿರೋದು ಆಲ್ಮೋಸ್ಟು 2.5 lakh ಬೈಕಲ್ಲಿ ರೈಡ್ ಮಾಡಿರೋದು. ನಾನು ಜಾಸ್ತಿ ಬೈಕ್ಸ್ ಎಲ್ಲ ಅಂದರೆ ವೆರೈಟಿ ಆಫ್ ಬೈಕ್ಸ್ ಎಲ್ಲ ರೈಡ್ ಮಾಡಿಲ್ಲ. ಫ್ಯೂ ಅಡ್ವೆಂಚರ್ ಬೈಕ್ಸ್ ಮತ್ತು ಕೆಲವು ನಾರ್ಮಲ್ ಸ್ಟ್ರೀಟ್ ಬೈಕ್ ಓಡಿಸಿರೋದು. ಆ ಎಕ್ಸ್ಪೀರಿಯನ್ಸ್ ಪರ್ಸ್ಪೆಕ್ಟಿವ್ ಮೇಲೆ ನಾನು ಈ ಬೈಕಿದೊಂದು ರಿವ್ಯೂ ಅಂತ ಮಾಡ್ತೀನಿ. ನಂದು ಎಕ್ಸ್ಪೀರಿಯನ್ಸ್ ಹೇಗಿದೆ ಸೋ ಫಾರ್ ಇನ್ 2 years ಮತ್ತು ಎಲ್ಲ ಆಫ್ ರೋಡ್ ಇದೆಲ್ಲ. ಅಗೇನ್ ನಾನು ಆ್ಯಕ್ಚುಲಿ ತುಂಬ ಹೋಮ್ವರ್ಕ್ ಎಲ್ಲ ಮಾಡಿಲ್ಲ ಈ ರಿವ್ಯೂ ಮಾಡೋಕ್ಕೆ. ನಾನು ಲೈಕ್ ಏನು ಬರುತ್ತೆ, ಲೈಕ್ ನಾನು ಏನು ಇತ್ತು ನುಂಗುದು ನಾವು ಮಳೆ ಶುರುವಾಯಿತು, ಮಾತು ಶುರುವಾಗಲಿ. ಎರ್ಗೊನಾಮಿಕ್ಸ್ ಆಫ್ ದ ಬೈಕ್ನ ಸಿಟ್ಟಿಂಗ್ ಪೊಸಿಷನ್, ಸ್ಟ್ಯಾಂಡಿಂಗ್ ಪೊಸಿಷನ್, ದ ಹೋಲ್ಡಿಂಗ್, ಅದೆಲ್ಲ ಒಂಥರ ದ ಬೈಕಿದ್ದು ಶೇಪ್. ಸೊ ನನಗೆ ನಿಜ ಇಷ್ಟ ಆಗಿದ್ದು ಒಂದು ಹಿಮಾಲಯನ್ ಕೂಡ ಒಂಥರ ಪರ್ಫೆಕ್ಟ್ ಅಡ್ವೆಂಚರ್ ಇದು ಪೋಸ್ಚರ್ ಅದೆಲ್ಲ. ಇದರಲ್ಲಿ ಒಂದು ಡಿಫ್ರೆನ್ಸ್ ಅಂತ ಹೇಳಿದರೆ, ಒಂದು ಫ್ರಂಟ್ ಟಯರ್ ಇದರಲ್ಲಿ 19 ಬರುತ್ತೆ, ಅದೇ ಹಿಮಾಲಯನಲ್ಲಿ 21 ಬರುತ್ತೆ, ಈವನ್ ಎಕ್ಸ್ಪಲ್ಸಲ್ಲಿ 21 ಬರುತ್ತೆ. ಇದರಲ್ಲಿ ಫ್ರಂಟ್ ಒಂದು 19, ಬಟ್ ಅದು ಅಷ್ಟು ಮ್ಯಾಟರ್ ಆಗಲ್ಲ. ನಾನು ರೈಡ್ ಮಾಡಿದ್ದು ಇದರಲ್ಲಿ ದರ್ ಇಸ್ ಸ್ಲೈಟ್ ಡಿಫ್ರೆನ್ಸ್, ಬಟ್ ಯೂಶ್ವಲಿ ಇಟ್ಸ್ ಫೈನ್. 19 ಇದ್ದರೆ ನಿಮಗೆ ಅಡ್ವೆಂಚರ್ ಅದಕ್ಕೆಲ್ಲ ಇಟ್ಸ್ ಪರ್ಫೆಕ್ಟ್ಲಿ ಓಕೆ ಅಂತ ಅನಿಸುತ್ತೆ. ಇನ್ನೊಂದು ಏನಂತ ಹೇಳಿದರೆ, ದ ರೈಡಿಂಗ್ ಪೊಸಿಷನ್ ಎಲ್ಲ ನನಗೆ ನಿಜವಾಗ್ಲೂ ಇದರಲ್ಲಿ ಸಖತ್ ಇಷ್ಟ ಆಗಿದೆ. ಕಂಪೇರ್ ಟು ಲೈಕ್ ಈವನ್ ಹಿಮಾಲಯನ್ ವಾಸ್ ರಿಯಲಿ ಗುಡ್. ಎಕ್ಸ್ಪಲ್ ಸ್ವಲ್ಪ ನನಗೆ ಐ ಸ್ಟಿಲ್ ನೀಡ್ ಟೈಮ್. ನನಗೆ ಸ್ವಲ್ಪ ಅದು ಟೈಮ್ ಬೇಕು. ಯಾಕಂತ ಹೇಳಿದ್ರೆ ಅದರಲ್ಲಿ ಸ್ವಲ್ಪ ಫುಟ್ ಪೆಗ್ ಸ್ವಲ್ಪ ಮುಂಚೆ, ಆ್ಯಂಡ್ ನೀವು ನಿಂತ್ಕೊಳ್ಳುವಾಗ ಸ್ವಲ್ಪ ಆಲ್ಮೋಸ್ಟು ಟ್ಯಾಂಕ್ ಹತ್ತಿರ ಬರ್ತೀರಾ. ಆ್ಯಕ್ಚುಲಿ ಆ ಥರನೇ ರೈಡ್ ಮಾಡಬೇಕಂತ ಅಡ್ವೆಂಚರ್ ಎಲ್ಲ. ಬಟ್ ನನಗೆ ಇದರಲ್ಲಿ ತುಂಬ ಅಂದರೆ ಈಸಿ ಅಂತ ಅನಿಸುತ್ತೆ. ಆ್ಯಂಡ್ ಸ್ಪೆಷಲಿ ಆಫ್ ರೋಡ್ ಬರುವಾಗ ಎದ್ದು ನಿಲ್ಲಕ್ಕೆಲ್ಲ ಸ್ವಲ್ಪ ಇದರಲ್ಲಿ ವೆರಿ ಕಂಫರ್ಟ್. ಇನ್ನೊಂದೇನಂತ ಹೇಳಿದರೆ ದ ಪರ್ಫಾರ್ಮೆನ್ಸ್ ಏನಂತ ಹೇಳಿದರೆ, ಸೋ ಫಾರ್ ನಾನು ನೋಟಿಸ್ ಮಾಡಿದ್ರಲ್ಲಿ ಅಮೇಝಿಂಗ್ ಪರ್ಫಾರ್ಮೆನ್ಸ್ ಆನ್ ಹೈವೇಸ್. ಇದು ಆ್ಯಕ್ಚುಲಿ ದ ಬೈಕ್ ಇಟ್ಸ್ ಆ್ಯಕ್ಚುಲಿ ಮೇಡ್ ಫಾರ್ ಇದು ಅಡ್ವೆಂಚರ್ ಇದೆಲ್ಲ ಪರ್ಪಸ್, ಬಟ್ ಇಟ್ಸ್ ಮೋರ್ ಇನ್ ಟು ಹೈವೇ ಟೂರಿಂಗ್. ಯು ಕ್ಯಾನ್ ಸ್ಟಿಲ್ ಯೂಸ್ ಇಟ್. ಅಟ್ಲೀಸ್ಟ್ ನಂದು ಲೆವೆಲ್ ನಾನು ಮಾಡೋ ಅಡ್ವೆಂಚರ್ ಇದಕ್ಕೆಲ್ಲ ಕಂಪೇರ್ ಮಾಡಿದರೆ ಐ ಕ್ಯಾನ್ ಅಂದರೆ ಆರಾಮ್ಸೆ ಯೂಸ್ ಮಾಡೋದು. ಬಟ್ ಇಫ್ ಯು ಆರ್ ಬಿಟ್ ಒಂಥರ ಸ್ವಲ್ಪ ಅಂದರೆ ಇನ್ನೂ ಒಳ್ಳೆ ಸ್ಕಿಲ್ ಇರೋರಾದರೆ ದಿಸ್ ಪ್ರಾಬ್ಲಿ ನಾಟ್ ದ ಬೈಕ್. ಹೈವೇ ಟೂರಿಂಗ್ ಅಮೇಝಿಂಗ್. ಹೈವೇಸ್ ಎಲ್ಲ ಎಲ್ಲೆಲ್ಲ ಹೋಗುವಂಥಲ್ಲ ಕಿಲೋಮೀಟ್ರ್ ಎಷ್ಟು ಬೇಗ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ರೆ ಒಂಥರ ನಿಮಗೆ ಎಲ್ಲೂ ಆಯಾಸ ಆಗಲ್ಲ, ಟಯರ್ಡ್ನೆಸ್ ಆಗಲ್ಲ. ನಾನು ಮತ್ತು ಲಾಸ್ಟ್ ಟೈಮ್ ಭಾನು ಹೋಗಿದ್ದು ಆಲ್ಮೋಸ್ಟ್ ಸಿಕ್ಕಿಮ್ ಆಲ್ ದ ವೇ ಟು ರೈಡ್ ಮಾಡಿದ್ವಿ. ಎವ್ರಿ ಡೇ ಲೈಕ್ ವಿ ಹ್ಯಾಡ್ ಅಬೌಟ್ 500-600 ಕಿಲೋಮೀಟರ್ಸ್ ಇತ್ತು. ನಾವು ಪ್ರತಿ ದಿವಸ ಆಲ್ಮೋಸ್ಟ್ ಬೆಳಗ್ಗೆ ಸ್ಟಾರ್ಟ್ ಮಾಡಿದರೆ ಮಧ್ಯಾಹ್ನ 3 ಗಂಟೆ ಒಳಗಡೆ ನಮ್ಮ ರೈಡ್ ಮುಗಿತಾ ಇತ್ತು. ಹೈವೇಸ್ ಫುಲ್ ಸ್ಟ್ರೇಟಲ್ಲಿ ಹೊಡ್ಕೊಂಡು ಆಲ್ಮೋಸ್ಟು 130-140 ಆರಾಮ್ಸೆ ಅಂದರೆ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು. ಇಟ್ ಗೋಸ್ ಅಪ್ ಟು 167, ವೆರಿ ಕಂಫರ್ಟೇಬಲ್. ಅದು ಪ್ಲಸ್ 100 ಮೇಲೆ ಹೋದ ನಂತರ ಈ ಬೈಕ್ ಆ್ಯಕ್ಚುಲ್ ಪರ್ಫಾರ್ಮ್ ಆಗೋದೇನಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು 5,000-6,000 RPM ನಂತರ. ನಾನು ಆ್ಯಕ್ಚುಲಿ KTM ಡ್ಯೂಕ್ ಓಡಿಸ್ತಾ ಇದ್ದು. ಸೊ ನಮ್ಮದು ಡ್ಯೂಕದ್ದು ಏನು ಅಂದರೆ ಫಸ್ಟ್ ಡಿಫ್ರೆನ್ಸ್ ನಂಗೆ ಏನು ಅನಿಸಿದೆ ಅಂದರೆ, ಯೂಶ್ವಲಿ ಡ್ಯೂಕೆಲ್ಲ ಹೇಗಂದರೆ ಅದರಲ್ಲಿ ಟಿಪ್ಪಲ್ಲಿರುತ್ತೆ ಅದರ ಆ್ಯಕ್ಸಿಲರೇಷನ್ ಮತ್ತು ಅದರ ರೆಸ್ಪಾನ್ಸ್ ಎಲ್ಲ. ನೀವು ಸ್ವಲ್ಪ ಈಗ ಕೊಟ್ಟ ಕೂಡಲೇ ಗಾಡಿ ಜಂಪ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಸೇಮ್ ಇಫ್ ಯು ನಿಮಗೆ ಎಕ್ಸ್ಪೆಕ್ಟ್ ಇದರಲ್ಲಿ ಮಾಡ್ತಾಯಿದ್ರೆ ಸ್ವಲ್ಪ ಅದು ಡಿಸಪಾಯಿಂಟ್ಮೆಂಟ್ ಆಗ್ಬೋದು. ಯಾಕಂದರೆ ಈ ಬೈಕ್ ಸ್ಟಾರ್ಟಿಂಗಲ್ಲಿ ಆ್ಯಕ್ಸಿಲೇಟರ್ ಕೊಟ್ಟರು ಏನು ಮೂವ್ ಆಗೋದಿಲ್ಲ, ಅಂದರೆ ಈಸಿಯಾಗಿ ಮೂವ್ ಆಗೋದು. ಸ್ಲೋ ಲೀನಿಯರ್ ಪರ್ಫಾರ್ಮೆನ್ಸ್, ಬಟ್ ಲೀನಿಯರ್ ಅಂದರೆ ಇಟ್ಸ್ ಟೂ ಮಚ್ ಲೀನಿಯರ್. ಸಿನ್ಸ್ ಅದು ಆ ಸ್ಟಾರ್ಟಿಂಗ್ ಇನಿಷಿಯಲ್ RPM ಏನಿದೆ, ನೀವು ಫಸ್ಟ್ 2-3 ಗೇರ್ಸ್ ಲೆಸ್ ದ್ಯಾನ್ 5,000 RPM ಅಲ್ಲಿ ದ ರೆಸ್ಪಾನ್ಸ್ ಒಂಥರ ತುಂಬ ಡಿಲೇಡ್ ಅನಿಸುತ್ತೆ. ಅದೇ ನಿಮಗೆ ಒಂದು ಸಲ 5,000-6,000 RPM ಕ್ರಾಸ್ ಆದ ಕೂಡಲೇ
ಆಮೇಲೆ ಅದೇ ಒಂದು ಲೈಕ್ 70-80 ಕ್ರಾಸ್ ಆದ ನಂತರ ಆಮೇಲೆ ನಿಮ್ಗೆ ಬೈಕ್ ಆ್ಯಕ್ಚುಯಲ್ KTM ಥರ ಫೀಲ್ ಆಗುತ್ತೆ. ಲೈಕ್ ಕೊಟ್ಟ ಕೂಡಲೇ ಜಂಪ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಈವನ್ ಆಫ್ಟರ್ 70-80 ಸ್ಪೀಡ್ ನಂತರ. ಬಟ್ ಆಫ್ ರೋಡಲ್ಲಿ ಏನಾಗುತ್ತೆ ಅಂದರೆ ಯೂಶ್ವಲ್ ಫ್ರಮ್ ಲೈಕ್ ನನ್ನ ಸ್ಕಿಲ್ ಪ್ರಕಾರ ಮೀನ್ ಸೋಫಾರ್ ನೀವು ನೋಡಿರೋದ್ರಲ್ಲಿ ನಾವು ಯೂಶ್ವಲಿ ಆಫ್ ರೋಡೆಲ್ಲ ಮಾಡುವಾಗ ಒಂದು ಅರೌಂಡ್ 30-40-50 ತುಂಬ ಅಂತರ ಸ್ಟ್ರೈಟ್ ಇದ್ದರೆ ಮಾತ್ರ ಓಡ್ಸೋಕ್ಕಾಗೋದು. ಸೊ ಆ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಇದು ಒಂಥರ ಕೊಟ್ಟ ಕೂಡಲೇ ಹೋಗಲ್ಲ. ಎಸ್ಪೆಷಲಿ ನಿಮ್ಗೆ ಎಲ್ಲಿಯಾರು ಒಂದು ಕಡೆ ಬ್ಯಾಲೆನ್ಸ್ ಆಗದೆ ಸಡನ್ ಒಂಥರ ಫಾಸ್ಟ್ ಹೋಗ್ಬೇಕಂತ ಹೇಳೋದಾಗ ಒಂಥರ ಟೇಕ್ ಸಮ್ ಟೈಮ್. ಸೊ ಅದಕ್ಕೆ RPM ಮ್ಯಾಚ್ ಮಾಡ್ಕೊಂಡು ನೀವು ಇದು ಮಾಡ್ತಾ ಇರಬೇಕು. ಅದೊಂದು ಬಿಟ್ಟರೆ ದೆನ್ ಐ ಥಿಂಕ್ ಇಟ್ಸ್ ಫೈನ್. ಅದೇ ಕೆಲವರೆಲ್ಲ ಸ್ಪ್ರಾಕೆಟೆಲ್ಲ ಚೇಂಜ್ ಮಾಡಿ ಇದು ಮಾಡಿದ್ದಾರೆ. ನಾನು ಯೂಶ್ವಲಿ ಫಸ್ಟಿಗೆ ದ ಫ್ರಂಟ್ ಸ್ಪ್ರಾಕೆಟ್ ಕಡಿಮೆ ಇದು ಡ್ಯೂಕ್ 250 ಹಾಕಿದ್ದೆ. ಆಮೇಲೆ ಅದು ಸ್ವಲ್ಪ ಬೆಟರ್ ಇದು ರೆಸ್ಪಾನ್ಸ್ ಕೊಡ್ತಾಯಿತ್ತು. ಮತ್ತು ಚೇಂಜ್ ಮಾಡಿ ಪುನಃ ವಾಪಸ್ ಇದೇ ಹಾಕಿದ್ದೀನಿ ನಾರ್ಮಲ್ ಸ್ಟಾಕ್. ಇವಾಗ ನನಗೆ ಅಷ್ಟು ಮಸ್ಟ್ ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಗ್ತಾಯಿಲ್ಲ. ಸೊ ಪರ್ಫಾರ್ಮೆನ್ಸಲ್ಲೇ ಅದರಲ್ಲೇ ಹೇಳ್ತಾರುವಾಗ ಇಟ್ಸ್ ಆಲ್ಸೋ ಕಮ್ಸ್ ವಿತ್ ದ ಮೈಲೇಜ್. ಸೊ ಏನಾಗುತ್ತೆ ದ ಮೊಮೆಂಟ್ ನೀವು ಇಫ್ ಯು ಆರ್ ಮೇಕಿಂಗ್ 100+ ರೈಡ್ ಮಾಡ್ಕೊಂಡು ಆ ಥರ ಹೈವೇಲಿ ಜಾಸ್ತಿ RPM ಓಡಿಸ್ತಾ ಇದ್ದೀರ ಅಂತ ಹೇಳಿದರೆ ದ ಪೆಟ್ರೋಲ್ ಕೂಡ ಹಾಗೆ ಕುಡಿಯುತ್ತೆ. ಸೊ ನಿಮ್ಮ ಫ್ಯೂಲ್ ಎಕಾನಮಿ ಅಲ್ಲಿ ಕಡಿಮೆ ಸಿಗುತ್ತೆ. ಅದೇ ನಿಮಗೆ ಇಫ್ ಯು ಆರ್ ಲೈಕ್ ರೈಡಿಂಗ್ ಇನ್ ಅ ಪ್ರಾಪರ್ ಈ ಥರ 80-90 ಅಲ್ಲೇ ಮೇಂಟೈನ್ ಮಾಡಿ ಒಳ್ಳೆ ಕರೆಕ್ಟಾಗಿ ವಿದೌಟ್ ಆ್ಯಪ್ ಯೂಸ್ ಮಾಡ್ತಾಯಿದ್ದೆ, ಡ್ರೈವೋ ಅಂತ ಒಂದು ಆ್ಯಪ್ ಯೂಸ್ ಮಾಡ್ತಾಯಿದ್ದೆ. ಸೊ ಅದರಲ್ಲೊಂದು ಆಲ್ಮೋಸ್ಟ್ ಒಂದು ಸಿಕ್ಕಿಂ ರೈಡೆಲ್ಲ ಫುಲ್ ನಾನು ಅದಕ್ಕಿಂತ ಒಂದು 2-3 ಮಂತ್ಸ್ ಮುಂಚೆಯಿಂದ ಟ್ರ್ಯಾಕ್ ಮಾಡ್ತಾಯಿದ್ದೆ. ನಾನು ನೋಡಿರೋ ಪ್ರಕಾರ ನನಗೊಂದು 22ರಿಂದ ಆಲ್ಮೋಸ್ಟ್ 28 ಅದರ ಮಿಡ್ಲಲ್ಲಿ ಆಸ್ಲೇಟ್ ಆಗ್ತಾ ಇರುತ್ತೆ. 22 ನೀವು ಇಫ್ ಯು ಆರ್ ಲೈಕ್ ಟೂ ಮಚ್ ಹೈವೇಸ್ ತುಂಬ ಸ್ಪೀಡಲ್ಲಿ ಓಡಿಸ್ತಾ ಇದ್ದರೆ 22. ಅದೇ ಅದಕ್ಕಿಂತ ಎಲ್ಲಿಯಾರು ಪ್ರಾಪರ್ ಕರೆಕ್ಟಾಗಿ ರೈಡ್ ಮಾಡ್ತಿದ್ದೀರಾ ಅಂತ ಹೇಳಿದರೆ 28ವರೆಗೂ ಕೊಡ್ಬೋದು. ಅದು ಏನು ಪ್ರಾಬ್ಲಿ ಡಿಪೆಂಡ್ಸ್ ಬಿಟ್ವೀನ್ ಬೇರೆ ಬೇರೆ ಓನರ್ಸ್ ಪ್ರಕಾರ ಅನಿಸುತ್ತೆ, ದ ವೇ ಆಫ್ ಯುವರ್ ರೈಡಿಂಗ್ ಸ್ಟೈಲ್ ಅದೆಲ್ಲ. ಟು ಟಾಕ್ ಅಬೌಟ್ ದ ಬ್ರೇಕಿಂಗ್, ನಮ್ಮದು ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಹೇಳಿದರೆ ನಾನು ಯೂಶ್ವಲಿ KTM ಡ್ಯೂಕ್ 200 ಎಲ್ಲ ಲೈಕ್ ಟಾಪ್ ನಾಚ್. ನಾನು ಪಲ್ಸರ್ 150 ರೈಡ್ ಮಾಡೋನಿಗೆ ಡ್ಯೂಕ್ 200 ಬಂದಾಗ ಅದು ವಿದೌಟ್ ABS ಇಟ್ ವಾಸ್ ಸೋ ಗುಡ್. ಅಷ್ಟು ಚೆನ್ನಾಗಿದೆ. ನಾನು ಯಾವತ್ತೂ ಈ ಥರ ಸ್ಲಿಪ್ ಆಗೋದು ಅದೆಲ್ಲ ಏನೂ ಇಲ್ಲ. ಇದರಲ್ಲಿ ವಿದೌಟ್ ABS ಬ್ರೇಕಿಂಗ್ ಎಲ್ಲ ಸಕ್ಕ ಚೆನ್ನಾಗಿದೆ. ವಿತ್ ದಿ ABS ನಾನು ಬೇರೆ ರೈಡ್ ಮಾಡಿ ಕಂಪೇರ್ ಮಾಡಿದ್ದಕ್ಕೆ ನನಗೇನೋ ಗೊತ್ತಿಲ್ಲ, ಕೆಲವು ಸಲ ಬೇರೆ ಬೈಕಲ್ಲಿ ನೋಟಿಸ್ ಮಾಡಿದ್ರಲ್ಲಿ ಒಂಥರ ಸ್ಮೂತ್ ಇರುತ್ತೆ, ಬಟ್ ಇದರಲ್ಲಿ ಸ್ವಲ್ಪ ಅಷ್ಟು ಸ್ಮೂತ್ ಇಲ್ಲ ಅಂತ ಅನ್ನಿಸ್ತು. ಆಮೇಲೆ ಇನ್ನೊಂದು ದ ಮೇಯ್ನ್ ಪಾರ್ಟ್ ಆಫ್ ನಿಮ್ಮದು ಅಡ್ವೆಂಚರ್ ಬೈಕಿದ್ದು ಏನಂತ ಹೇಳಿದರೆ ಒನ್ ಆಫ್ ದ ಮೇಯ್ನ್ ಥಿಂಗ್ ಸಸ್ಪೆನ್ಷನ್. ಆ್ಯಕ್ಚುಲ್ ನಿಮಗೆ ಎಲ್ಲ ಅಡ್ವೆಂಚರಲ್ಲಿ ನಿಮಗೆ ಯೂಶ್ವಲ್ ನೀವು ಹೊಡ್ಕೊಂಡು ಹೋಗ್ತಾ ಇರೋದು ಇಟ್ಸ್ ನಾಟ್ ಲೈಕ್ ಒಂಥರ ತುಂಬ ಸಾಫ್ಟ್ ಇರೋಲ್ಲ, ಇಟ್ಸ್ ಲೈಕ್ ತುಂಬ ಹಾರ್ಡ್ ಇರೋಲ್ಲ, ಒಂಥರ ಪ್ರಾಪರ್ ಮ್ಯಾನೇಜ್ ಆಗೋ ರಿಬೌಂಡ್ ಎಲ್ಲ ಚೆನ್ನಾಗಿರುತ್ತೆ. ಬಟ್ ಅದೇ ಫ್ರಂಟ್ ಚೆನ್ನಾಗಿದೆ, ಸೋ ಫಾರ್ ಇಸ್ ಲೈಕ್ ರಿಯಲಿ ಗುಡ್. ಬಟ್ ರೇರ್ ಐ ಥಿಂಕ್ ಇಟ್ಸ್ ನಾನು ಮಾತ್ರ ಅಲ್ಲ, ನಾನು ತುಂಬ ಜನ ರೈಡ್ ಮಾಡಿರೋದೆಲ್ಲ ಹೇಳಿದ್ದೇನಂತ ಹೇಳಿದರೆ ಇಟ್ಸ್ ಟೂ ಟಫ್. ಈವನ್ ಹೈವೇಸಲ್ಲಿ ಕೆಲವು ಸಲ ರೈಡ್ ಮಾಡುವಾಗ ಅಂತಲೂ ಲೈಕ್ ಸ್ಮೂತ್ ಹೈವೇಲಿ ಕೂಡ ನಿಮಗೆ ಸ್ಮಾಲ್ ಬಂಪ್ಸ್ ಎಲ್ಲ ಒಂಥರ ಫೀಲ್ ಆಗ್ತದೆ. ಅಡ್ವೆಂಚರಲ್ಲಿ ಯೂಶ್ವಲಿ ಆ ಥರ ಆಗಬಾರ್ದು. ನಾನು ರೀಸೆಂಟಾಗಿ ಚೇಂಜ್ ಮಾಡಿಸಿದ್ದೆ. ಸೊ ಜಗದೀಶ್, ಐ ಥಿಂಕ್ ನೀವು ಮೋಸ್ಟ್ಲಿ ವಿಡಿಯೋ ನೋಡಿದರೆ ಅದರ ರಿವ್ಯೂ ಕೂಡ ಮಾಡಿದ್ದೆ. ರೇರ್ ಇದು ಸಸ್ಪೆನ್ಷನ್ ಚೇಂಜ್ ಮಾಡಿದೆ ವಿಚ್ ಇಸ್ ರಿಯಲಿ ಗುಡ್. ನಾನು ರೀಸೆಂಟಾಗೋ ಫ್ರೆಂಡ್ ನನ್ನ ಬೈಕ್ ರೈಡ್ ಮಾಡಿದ್ದ, ಈವನ್ ಹಿ ವಾಸ್ ಲೈಕ್ ರಿಯಲಿ ಹ್ಯಾಪಿ. ತುಂಬ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದ. ಸೊ ರೇರ್ ಸಸ್ಪೆನ್ಷನ್ ಚೇಂಜ್ ಮಾಡಿದ್ದೀನಿ. ಅದು ಬಿಟ್ಟರೆ ಆಲ್ಮೋಸ್ಟ್ ದಿಸ್ ಬೈಕ್ ಈಸ್ ಎಂಟೈರ್ಲಿ ಸ್ಟಾಕ್. ನಾನು ಯಾವುದು ಪರ್ಫಾರ್ಮೆನ್ಸ್ ಟ್ಯೂನಿಂಗ್ ಅಥವಾ ಏನು ಈವನ್ ಕಾಸ್ಮೆಟಿಕ್ ಚೇಂಜ್ ಏನು ಮಾಡೋಕ್ಕೋಗಿಲ್ಲ. ಒಂದು ರೇರಲ್ಲೊಂದು ಜಸ್ಟ್ ಸ್ಯಾಡಲ್ ಸ್ಟೇ ಇದೆ, ಅದು ಬಿಟ್ಟರೆ ದರ್ ಇಸ್ ನಥಿಂಗ್ ಎಲ್ಸ್, ಎಲ್ಲ ಸ್ಟಾಕ್. ನಾನು ಈವನ್ ಯಾವುದು ಗಾರ್ಡ್ಸ್ ಅದೆಲ್ಲ ಹಾಕೋಕ್ಕೆ ಹೋಗಿಲ್ಲ. ದ ಅಡ್ವೆಂಚರ್ ಅಂತ ಅಂತಾರೆ, ಇದನ್ನು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂದರೆ ಒನ್ ಆಫ್ ದ ಪ್ಲಸ್ ಪಾಯಿಂಟ್ ಫಾರ್ ದಿಸ್ 390 ಅಡ್ವೆಂಚರ್ ಏನಂತ ಹೇಳಿದರೆ ಸೋ ಗುಡ್. ಎಷ್ಟೋ ಸಲ ನಾನು ಹಾಕಿದ್ದೀನಿ ಈ ಬೈಕ್ ಕೆಳಗಡೆ, ಅಲ್ಲಿ ಯಾವತ್ತು ನನಗೆ ಎಲ್ಲೂ ಯಾವ ಪಾರ್ಟ್ ಬ್ರೇಕ್ ಆಗಿದೆ ಅಂತ ಇಲ್ವೇ ಇಲ್ಲ. ಒಂದು ಯಾವತ್ತು ಬೆಂಡ್ ಆಗೋದು ಅಂತ ಹೇಳಿದರೆ ಇದು ಈ ಚಿಕ್ಕ ಪಾರ್ಟ್ ಬೆಂಡ್ ಆಗುತ್ತೆ. ಆ ಪಾರ್ಟ್ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಇದನ್ನು ಮೆಟಲ್ ಮಾಡಿದ್ದಾರೆ, ಇದೊಂಥರ ಹಾರ್ಡ್ ಮೆಟಲ್. ಇದೆಲ್ಲಾರು ಇದು ಬೆಂಡ್ ಆಗೋಲ್ಲ, ಇದು ಬ್ರೇಕೇ ಆಗುತ್ತೆ. ಬಟ್ ಇದೊಂದು ಚಿಕ್ಕ ಪಾರ್ಟನ್ನು ಮಾತ್ರ ಮೆಟಲ್ ಥರ ಮಾಡಿದ್ದಾರೆ. ಸೊ ಅದು ಏನಾಗುತ್ತೆ ಅಂದರೆ ಪ್ರತಿ ಸಲ ಇದ್ದಾಗ ಈ ಮೆಟಲ್ ಬೆಂಡ್ ಆಗುತ್ತೆ, ಇದು ಕಟ್ ಆಗೋಲ್ಲ, ಬೆಂಡ್ ಆಗುತ್ತೆ. ಸೊ ನಿಮಗೆ ಪುನಃ ಅದನ್ನು ಇದು ಮಾಡಿ ಹಾಕ್ಬೋದು. ಸೊ ದಟ್ಸ್ ಆ್ಯಕ್ಚುಲಿ ಅದೆಲ್ಲ ಒಳ್ಳೆ ಥಿಂಕ್ ಮಾಡಿದ್ದಾರೆ. ಇಲ್ಲಾಂದರೆ ನಿಮಗೆ ಕಟ್ ಆಗೋದಾದರೆ ಯು ಹ್ಯಾವ್ ಟು ಅಗೇನ್ ಸ್ಪೇರ್ ಎಲ್ಲ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕಂದ್ರೆ. ಅದು ಬಿಟ್ಟರೆ ಬೇರೆ ಎಲ್ಲೂ ನಾನು ತುಂಬ ಸಲ ಬಿದ್ದಿರೋದೆಲ್ಲ ಈ ಗಾರ್ಡ್ ಆ್ಯಕ್ಚುಲಿ ಇಟ್ಸ್ ಗುಡ್ ಇನಫ್. ಎಲ್ಲ ಕಡೆ ಕರೆಕ್ಟಾಗಿ ಹೋಲ್ಡ್ ಮಾಡಿದೆ, ಎಲ್ಲೂ ಏನು ತಾಗೋಕ್ಕೆ ಹೋಗಿಲ್ಲ. ಪ್ರೊಬ್ಯಾಬ್ಲಿ ಇದೊಂದು ಅಷ್ಟು ಒಳ್ಳೆ ಕ್ವಾಲಿಟಿ ಅಂದ್ಕೊಳ್ತಿಲ್ಲ ಮೋಸ್ಟ್. ಯಾಕಂದರೆ ನಾನು 2-3 ಸಲ ಬಿದ್ದಾಗ ನಕಲ್ ಪ್ರೊಟೆಕ್ಟರ್ ಒಂದು ಸ್ವಲ್ಪ ಹೊರಗಡೆ ಬಂದಿತ್ತು. ಆಮೇಲೆ ಅದು ಪುನಃ ಏನೋ ಗಮ್ ಇದೆಲ್ಲ ಹಾಕಿ ಸ್ವಲ್ಪ ಜುಗಾಡ್ ಮಾಡಿದ್ದೀನಿ. ಅದೊಂದು ಮೋಸ್ಟ್ಲಿ ಎಲ್ಲಿಯಾರು ನಕಲ್ ಪ್ರೊಟೆಕ್ಟರ್ ಯಾವುದಾದ್ರು ಬೆಟರು ಹಾಕೋಬೋದು. ಅದು ಬಿಟ್ಟರೆ
ಐ ಥಿಂಕ್ ಎವ್ರಿಥಿಂಗ್ ಇಸ್ ಬಿಲ್ಡ್ ಕ್ವಾಲಿಟಿ ಒಂಥರ ಫಾರ್ ದ ಅಡ್ವೆಂಚರ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದ ಫೈಬರ್ ಪಾರ್ಟ್ಸ್ ನಾಟ್ ರಿಯಲಿ ದ್ಯಾಟ್ ಇಂಪ್ರೆಸ್ಡ್. ಬೈಕ್ ರೈಡ್ ಮಾಡ್ತಾ ಇರುವಾಗ ಇದು ಈ ಪಾರ್ಟ್ ಎಲ್ಲ ಸ್ವಲ್ಪ ನಾಯ್ಸಿ, ಓನ್ಲಿ ಫಾರ್ ದ ಫೈಬರ್ ಪಾರ್ಟ್ಸ್. ಉಳ್ದದೆಲ್ಲ ಪರವಾಗಿಲ್ಲ, ತುಂಬ ನಾಯ್ಸ್ ಕೂಡ ಅಲ್ಲ, ಬಟ್ ಇಟ್ಸ್ ಬಿಟ್ ನಾಯ್ಸಿ ಅಷ್ಟೇ. ಇನ್ನೊಂದು ಮೇಯ್ನ್ ಡ್ರಾಬ್ಯಾಕ್ ಅಂತ ಅನಿಸಿದ್ದು ನನಗೆ ಆ್ಯಕ್ಚುಲಿ ಸೋ ಮಚ್, ಅದೊಂದೇ ನನಗೆ ಈ ಬೈಕ್ ಇದ್ರಲ್ಲಿ ಎಂಟೈರ್ ಸ್ಮಾಲ್ ಥಿಂಗ್ಸ್ ಇದೆ. ಈವನ್ ಸಸ್ಪೆನ್ಷನ್ ಒಂದು ಸ್ವಲ್ಪ ಇದೆ ಹಾರ್ಡ್ ಇದೆ, ಸ್ಟಿಲ್ ಫೈನ್. ಲೈಕ್ ಅಲ್ಲಿ ತುಂಬ ಆ್ಯಕ್ಚುಲಿ ಆಪ್ಷನ್ ಇರುತ್ತೆ, ನಿಮ್ಗೆ ಬೇರೆ ಸಸ್ಪೆನ್ಷನ್ ಚೇಂಜ್ ಮಾಡ್ಬೋದು. ಸೊ ನನಗೆ ಓಕೆ, ಲೈಕ್ ಐ ಆಮ್ ನಾಟ್ ರಿಯಲಿ ಈವನ್ ಕಂಪ್ಲೇಂಟ್ ಮಾಡೋಕ್ಕೆ ಹೋಗಲ್ಲ, ಅದನ್ನು ಚೇಂಜ್ ಮಾಡಿದ್ದೀನಿ. ಸೊ ಇಟ್ಸ್ ಫೈನ್ ನನಗೆ. ಅಥವಾ ನಿಮಗೂ ಬೇರೆ ಆಪ್ಷನ್ ಸಿಗುತ್ತೆ, ಯು ಕ್ಯಾನ್ ಚೇಂಜ್ ಮಾಡ್ಬೋದು. ದ ಓನ್ಲಿ ಥಿಂಗ್ ಇದರಲ್ಲಿ ದ ಡ್ರಾಬ್ಯಾಕ್ ಅಂತ ಅನಿಸಿದ್ದು ದ ಹೈಟ್ ಆ್ಯಂಡ್ ದ ವೆಯ್ಟ್. ಅದು ಹೇಗೆ ಇಂಟರ್ಚೇಂಜ್ ಅಂತ ಹೇಳಿದರೆ, ಈವನ್ ನಿಮಗೆ ಯಾವುದಾದ್ರು ಒಂದನ್ನು ಫಿಕ್ಸ್ ಮಾಡಿದರೆ, ಐದರ್ ಇವ್ರು ಎಲ್ಲಿಯಾರು ಹೈಟ್ ಫಿಕ್ಸ್ ಮಾಡಿದರೆ ವೆಯ್ಟಿದ್ದು ಪ್ರಾಬ್ಲಮ್ ಇಲ್ಲ, ವೆಯ್ಟ್ ಫಿಕ್ಸ್ ಮಾಡಿದರೆ ಹೈಟಿದ್ದು ಪ್ರಾಬ್ಲಮ್ ಇಲ್ಲ. ಅದು ಹೇಗಂತ ಹೇಳಿದರೆ, ನಾನು ಆ್ಯಕ್ಚುಲಿ 5'11" ಇದ್ದೀನಿ, 177 ಸೆಂಟಿಮೀಟರ್. ಫಾರ್ ನನಗೆ ಹೇಗಾಗುತ್ತೆ ಅಂದರೆ, ನಾನು ಕೂತಾಗ ಕರೆಕ್ಟ್ ಪ್ಲ್ಯಾಂಟ್ ಮಾಡೋಕ್ಕಾಗಲ್ಲ ನಂದು ಲೆಗ್. ನಂದು ಕೂತಾಗ ಆಲ್ಮೋಸ್ಟ್ ಹೀಗೆ ಬರುತ್ತೆ ಕಾಲು, ಫುಲ್ ಹೀಗೆ ಇಡೋಕ್ಕಾಗಲ್ಲ. ಸೊ ಏನಾಗುತ್ತೆ ಅಂದರೆ, ನಿಮಗೆ ಹಿಮಾಲಯನ್ ಕಂಪೇರ್ ಮಾಡಿದರೆ, ಹಿಮಾಲಯನ್ ಈಸ್ ಲೈಕ್ ಅದು ಹೆವಿ ಬೈಕ್, ಇದಕ್ಕಿಂತ ಜಾಸ್ತಿನೇ ಹೆವಿ ಇದೆ. ಬಟ್ ಯಾರು ಎರಡು ರೈಡ್ ಮಾಡಿರೋರಿಗೆ ಕೇಳಿ, ಹಿಮಾಲಯ ನಿಮಗೆ ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು. ಯಾಕಂತ ಹೇಳಿದರೆ ದ ಹೈಟ್ ಕಡಿಮೆ, ಸೊ ಕಾಲು ಕರೆಕ್ಟ್ ಪ್ಲ್ಯಾಂಟ್ ಆಗುತ್ತೆ. ಸೊ ನಿಮಗೆ ಎಲ್ಲಿಯಾರು ಈ ಥರ ಆಫ್ ರೋಡ್ ಎಲ್ಲ ರೈಡ್ ಮಾಡ್ತಾರೋ, ಎಲ್ಲಿಯಾರು ವೆಯ್ಟ್ ಮ್ಯಾನೇಜ್ ಮಾಡಬೇಕಂತಿದ್ರೆ ಆ ಕಡೆ ಆದಾಗ ಇದರಲ್ಲಿ ತುಂಬಾ ಕಷ್ಟ. ಅದರಲ್ಲಿ ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು. ಪ್ರಾಬ್ಲಮ್ ಏನಾಗಿದೆ ಇದರಲ್ಲಿ, ಸಿನ್ಸ್ ಹೈಟ್ ಜಾಸ್ತಿ ಕೊಟ್ಟಿರೋದಕ್ಕೆ, ಹೈಟ್ ಆ್ಯಕ್ಚುಲಿ ನನಗೆ ಇಷ್ಟ, ನನಗೆ ಹೈಟ್ ಜಾಸ್ತಿ ಬೈಕ್ ಇದ್ರೇ ಒಂಥರ ಖುಷಿ, ರೈಡ್ ಮಾಡೋಕ್ಕೂ ಖುಷಿ. ಸೊ ಅದಕ್ಕೆ ನನಗೆ ಆ್ಯಕ್ಚುಲಿ ಹೈಟ್ ಐ ಆಮ್ ರಿಯಲಿ ಹ್ಯಾಪಿ. ಪ್ರಾಬ್ಲಮ್ ಏನಂದರೆ ವೆಯ್ಟ್. ಇದರಲ್ಲಿ ಎಷ್ಟು ವೆಯ್ಟ್ ಇರೋದಕ್ಕೆ ಇದನ್ನು ಆ್ಯಕ್ಚುಲಿ ನಿಮಗೆ ಒಂಥರ ಅರೌಂಡ್ 175 kg ಬರುತ್ತೆ. ಅದು ಏನಾಗುತ್ತೆ, ಲೈಕ್ ಇಫ್ ಯು ಆರ್ ಲೈಕ್ ಓನ್ಲಿ ಒಂಥರ ಹೈವೇ ಟೂರಿಂಗ್ ಅದೆಲ್ಲ ಮಾಡೋದಾದರೆ ಐ ಥಿಂಕ್ ಯು ಕ್ಯಾನ್ ಸ್ಟಿಲ್ ಲಿವ್ ವಿತ್ ಇಟ್, ಪ್ರಾಬ್ಲಮೇ ಇಲ್ಲ. ಎಲ್ಲಿಯಾರು ಇಫ್ ತುಂಬ ಇಂಟ್ರೆಸ್ಟ್ ಇದೆ ಆಫ್ ರೋಡೇ ಮಾಡಬೇಕು ಅಥವಾ ಆ ಥರ ಆಫ್ ರೋಡ್ ಕಲಿಬೇಕು ಅಂತೆಲ್ಲ ಇರೋವರಿಗೆ, ಇದು ಸ್ವಲ್ಪ ಇದರಲ್ಲಿ 390 ತಗೊಂಡು ನೀವು ಆಫ್ ರೋಡ್ ಕಲಿಯೋಕ್ಕೆ ಹೋದರೆ ಸ್ವಲ್ಪ ಕಷ್ಟ ಆಗ್ಬೋದು. ನನಗೆ ಅಂದರೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಸೊ ನಾನು ಥಿಂಕಿಂಗ್ ಯಾವ್ದಾರು ಒಂದು ಲೈಟರ್ ಅಡ್ವೆಂಚರ್ ತಗೊಂಡು, ಐ ಸ್ಟಿಲ್ ಡೋಂಟ್ ವಾಂಟ್ ಟು ಲೀವ್ ದಿಸ್ ಬೈಕ್. ಏನು ಮಾಡೋದು ಅಂತ ಹೇಳಿದ್ರೆ, ಒಂದು ಲೈಟರ್ ಅಡ್ವೆಂಚರ್ ತಗೊಂಡು ಕಲಿತು ಆಮೇಲೆ ಇದನ್ನು ಒಂಥರ ಯೂಸ್ ಮಾಡ್ಕೊಂಡು ನಿಮಗೆ ರೈಡ್ ಮಾಡೋದಾದರೆ ದಟ್ ವುಡ್ ಬಿ ಒಂಥರ ಒಳ್ಳೆ ಆಪ್ಷನ್. ಇದರಲ್ಲೇ ಕಲಿಬೇಕಂತ ಹೇಳಿದರೆ ಇಟ್ಸ್ ಸ್ವಲ್ಪ ನಿಮಗೆ ಕಷ್ಟ. ಹೇಗಂತ ಹೇಳಿದ್ರೆ, ಅಗೈನ್ ಟು ಕಂಪೇರ್ ಟು ಮೈ ಸ್ಕಿಲ್, ನಂದು ಇವಾಗ ಕರೆಂಟ್ ಸ್ಕಿಲ್ಲಲ್ಲಿ ಏನಿದೆ ಅದು ನಿಮಗೆ ಎಲ್ಲಿಯಾರು ಇಫ್ ಯು ಹ್ಯಾವ್ ಲೈಕ್ ರಿಯಲಿ ಗುಡ್ ಸ್ಕಿಲ್ ಗೊತ್ತು, ನಿಮಗೆ ಅಡ್ವೆಂಚರ್ ಬೈಕ್ಸ್ ಎಲ್ಲ ಹಾರಾಡ್ಸ್ಕೊಂಡು ಹೋಗ್ತೀರಂತ ಆದರೆ ದೆನ್ ನಿಮಗೆ ಹೈಟ್ ವೆಯ್ಟ್ ಬಗ್ಗೆ ಏನು ವರಿ ಮಾಡಬೇಕಂತಿಲ್ಲ. ಕೆಲವೆಲ್ಲ ಹ್ಯಾಕ್ ನಾನೇ ಇದು ಮಾಡಿರೋದು. ಹೇಗಂತ ಹೇಳಿದ್ರೆ, ಲೆಟ್ ಸೇ ದ್ಯಾಟ್ ನೀವು ಈಗ ಇಲ್ಲಿ ಬಂದ್ರಿ, ಸೊ ನಿಮಗೆ ಇಲ್ಲಿಗಿಲ್ಲ, ಇದು ಡೆಡ್ ಎಂಡ್, ವಾಪಸ್ ಹೋಗ್ಬೇಕು. ಇವಾಗ ಎಲ್ಲಿ ಯಾರು ಯು ಮೇಡ್ ಅ ಮಿಸ್ಟೇಕ್, ನೀವು ಹೀಗೆ ಬಂದರೆ ಓಕೆ ಹೀಗೆ ತಿರುಗಿಸ್ತೀನಿ ಅಂತ ಹೇಳಿದರೆ ಆಯಿತು, ಯು ಆರ್ ಗಾನ್. ಏನಾಗುತ್ತೆ, ದ ಬೈಕ್ ಡೌನ್ ಬಂತಾ ನೆಕ್ಸ್ಟ್ ನಿಮಗೆ ಹಿಂದೆ ಎಳೆಯೋಕ್ಕಾಗಲ್ಲ, ಕಾಲು ನೆಲಕ್ಕೆ ಕರೆಕ್ಟಾಗಿ ರೀಚ್ ಆಗೋಲ್ಲ. ಸೊ ನಿಮಗೆ ಫೋರ್ಸ್ ಮಾಡಿ ಹಿಂದೆ ಎಳೆಯೋಕ್ಕಾಗಲ್ಲ. ನಾನು ಯೂಶ್ವಲಿ ಏನು ಟೆಕ್ನಿಕ್ ಯೂಸ್ ಮಾಡ್ತೀನಿ ಅಂದರೆ ಹೇಳಿದರೆ, ಹೀಗೆ ಬಂದರೆ ಫಸ್ಟಿಗೆ ಯಾವ ಕಡೆ ಎಲ್ಲಿಯಾರು ಅಪ್ ಥರ ಮೇಲೆ ಇದೆ ಅಂತ ನೋಡೋದು. ಈ ಕಡೆ ಅಪ್ಪಿದ್ರೆ ಈ ಕಡೆ ಬಂದು ಆಲ್ಮೋಸ್ಟ್ ಇಲ್ಲಿ ಮೇಲೆ ಹತ್ಸೋದು. ಇದು ಲೆಟ್ಸ್ ಸೇ ದಟ್ ಇಲ್ಲ ಆ್ಯಕ್ಚುಲಿ ಇಲ್ಲೇ ಸ್ವಲ್ಪ ಸ್ಲ್ಯಾಂಟ್ ಇದೆ, ಬಟ್ ಎಲ್ಲಿಯಾರು ಲೆವೆಲ್ ಇದೆ ಅಂದರೆ ಇಟ್ಕೊಳ್ಳಿ, ಲೆವೆಲಲ್ಲೂ ಕೂಡ ನಿಮಗೆ ಬೈಕ್ ಎಳೆಯೋಕ್ಕೆ ಹಿಂದೆ ಕಷ್ಟನೇ, ಯಾಕಂದರೆ ಕಾಲು ಎಡ್ಕೋದಿದ್ರೆ ಹಿಂದೆ ಎಳೆಯೋಕ್ಕೆ ಕಷ್ಟ. ಸೊ ಏನು ಮಾಡೋದು ಅಂತ ಹೇಳಿದರೆ, ಏನಾದ್ರು ಈ ಥರ ಅಪ್ಪಿದ್ರೆ ಮೇಲೆ ಹತ್ಸೋದು ಹಿಂಗೆ, ಅದು ಮೇಲೆ ಹತ್ತಿದ ಕೂಡಲೇ ಅದೇ ವೆಯ್ಟಲ್ಲಿ ವಾಪಸ್ ಬರುತ್ತಲ್ಲ, ಹ್ಯಾಂಡ್ಲ್ ತಿರುಗಿಸೋದು ವಾಪಸ್ ಬರೋದು, ಅದೇ ವೆಯ್ಟನ್ನು ಯೂಸ್ ಮಾಡಿ ಈ ಕಡೆ ಹೋಗೋದು. ವೆಯ್ಟ್ ಆ್ಯಕ್ಚುಲಿ ಇದರಲ್ಲಿ ಏನಾದ್ರು ರೆಡ್ಯೂಸ್, ನಾನು ಸಿಕ್ಕಿದ ಬದ್ದು ಎಲ್ಲ ಮೆಕ್ಯಾನಿಕ್ ಇವರಿಗೆಲ್ಲ ಕೇಳ್ತಾ ಇರ್ತೀನಿ, ವೆಯ್ಟ್ ಹೆಂಗೆ ರೆಡ್ಯೂಸ್ ಮಾಡ್ಬೋದು ಇದರಲ್ಲಿ ಅಂತೇಳಿ. ಸೋ ಫಾರ್ ನನಗೆ ಯಾವುದು ಆ ಥರ ಕರೆಕ್ಟಾಗಿ ಒಳ್ಳೆ ಆಪ್ಷನ್ ಯಾವುದು ಸಿಕ್ಕಿಲ್ಲ. ಸೊ ಇಲ್ಲಿ ಯಾರು ವೆಯ್ಟ್ ಕಡಿಮೆ ಇರೋ ಅಡ್ವೆಂಚರ್ ಬಂದರೆ ದಾಟ್ ವುಡ್ ಹ್ಯಾವ್ ಬೀನ್ ಅ ಪರ್ಫೆಕ್ಟ್. ಕಾರ್ನರಿಂಗ್ ಬಂದಾಗ ಏನಾಗಿದೆ ಅಂದರೆ, ನಿಮ್ಮ ಯೂಶ್ವಲಿ ನಿಮಗೆ ಡ್ಯೂಕು ಇದೆಲ್ಲ ರೈಡ್ ಮಾಡಿರೋರಿಗೆಲ್ಲ ಏನಾಗುತ್ತೆ ಅಂದರೆ, ಕಾರ್ನರಿಂಗ್ ಲೈಕ್ ಸೋ ಚೆನ್ನಾಗಿರುತ್ತೆ, ನಿಮಗೆ ಎಲ್ಲ ಆರಾಮ್ಸೆ ಇದು ಮಾಡೋದು. ಸಿನ್ಸ್ ಇದರ ವೀಲ್ ಬೇಸ್ ಎಲ್ಲ ಸ್ವಲ್ಪ ಉದ್ದ ಇರೋದಕ್ಕೆ, ಐ ಮೀನ್ ಅಫ್ಕೋರ್ಸ್ ಇದು ಬೈಕೆಲ್ಲ ನಾಟ್ ರಿಯಲಿ ಮೆಂಟ್ ಫಾರ್ ಸ್ಟ್ರೀಟ್ ಅಥವಾ ಈ ಥರ ಕಾರ್ನರಿಂಗ್ ಎಲ್ಲ ಅಲ್ಲ, ಬಟ್ ಈವನ್ ದೆನ್ ಇಟ್ಸ್ ಒಂದು ಸ್ವಲ್ಪ ಆ್ಯಕ್ಚುಲಿ ಡಿಫಿಕಲ್ಟ್. ನಿಮಗೆ ಕಾರ್ನರಿಂಗಲ್ಲೆಲ್ಲ ಫುಲ್ ಮೊದಲಿನ ಥರ ಮಾಡೋಕ್ಕಾಗಲ್ಲ. ಅಗೇನ್ ಇಟ್ಸ್ ನಾಟ್ ಬಿಲ್ಡ್ ಫಾರ್ ದ್ಯಾಟ್. ಲಾಂಗರ್ ವೀಲ್ ಬೇಸ್ ಮತ್ತು ವೆಯ್ಟ್ ಎಲ್ಲ ಇರೋದಕ್ಕೆ ಸ್ವಲ್ಪ ನಿಮಗೆ ಎಫರ್ಟ್ ತಾಗುತ್ತೆ. ಪ್ಲಸ್ ನಿಮಗೆ ಅಷ್ಟು ಸ್ಮೂತಾಗಿ ಮಾಡೋಕ್ಕಾಗಲ್ಲ. ಐ ಮೀನ್ ಫಾರ್ ನಂದು ಸ್ಕಿಲ್ಗೆ ನಮ್ಗೊಂದು ಸ್ವಲ್ಪ ಸ್ಟ್ರಗಲ್ ಮಾಡ್ತೀನಿ.
ಇನ್ನೊಂದು ಬಂದು ದ ಫೀಚರ್ಸ್ ಆ್ಯಕ್ಚುಲಿ ಕೆಲವರು ಯೂಶ್ವಲಿ ಕೇಳ್ತಾ ಇರ್ತಾರೆ 250 ಮತ್ತು 390. ನಾನು ಯಾವಾಗಲೂ ಅದೇ ಸಜೆಸ್ಟ್ ಮಾಡೋದು ಏನಂತ ಹೇಳಿದರೆ 250 ಅನ್ಲೆಸ್ ನೀವು ಒಂಥರ ಹೊಸದಾಗಿ ಯಾವುದೋ 150cc ಬೈಕ್ ಓಡಿಸ್ತಿದ್ದೀರಾ, ಹೊಸದಾಗಿ ಒಂದು ಅಡ್ವೆಂಚರ್ ಸ್ಪೇಸಿಗೆ ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ, ಆ್ಯಂಡ್ ಎಸ್ಪೆಷಲಿ ಇಫ್ ಯು ಆರ್ ನ್ಯೂ ಟು ದ ಬೈಕಿಂಗ್ ಸೀನ್, ಒಂದು ವರ್ಷ 2 ವರ್ಷ ಅಷ್ಟೇ ಓದಿಸಿರೋದು ಅಂತ ಆದರೆ ಯು ಕ್ಯಾನ್ ಗೋ ಫಾರ್ 250. ಬಟ್ ಐ ವುಡ್ ಸ್ಟಿಲ್ ರೆಕಮೆಂಡ್, ನಾನು ಆ್ಯಕ್ಚುಲಿ ರೆಕಮೆಂಡ್ ಮಾಡೋದು 390ನೇ ಬೆಸ್ಟ್ ಅಂತೇಳಿ. ಯಾಕಂತ ಹೇಳಿದರೆ ಬಿಕಾಸ್ ಆಫ್ ದ ಕೆಲವು ಎಲೆಕ್ಟ್ರಾನಿಕ್ಸ್ ಅದೆಲ್ಲ ಕೊಡ್ತಾರೆ, ಪ್ಲಸ್ LCD ಡಿಸ್ಪ್ಲೇ ಅದೆಲ್ಲ. ಎಲೆಕ್ಟ್ರಾನಿಕ್ಸ್ ಯಾವುದು ಅಂತ ಹೇಳಿದರೆ ಒಂದು ಬಂದು MTC ಅಂತೇಳಿ. MTC ಏನು ಮಾಡುತ್ತೆ ಅಂತ ಹೇಳಿದರೆ ನಾರ್ಮಲ್ ಸ್ಪೀಡಲ್ಲಿ ಏನಾದ್ರು ರೇರ್ ಏನಾದ್ರು ಈ ಥರ ಕಾರ್ನರ್ ತಗೊಳ್ಳುವಾಗ ಎಲ್ಲಿಯಾರು ಸ್ಲಿಪ್ ಆಯಿತು, ಸ್ಲಶ್ ಅಥವಾ ಏನಾದ್ರು ಹೊಯ್ಗೆ ಎಲ್ಲ ರೋಡಲ್ಲಿದೆ, ಸ್ಲಿಪ್ ಆದಾಗ ಏನಾಗುತ್ತೆ ಅಂತ ಹೇಳಿದರೆ MTC ಆನ್ ಇದ್ದರೆ ನಿಮ್ಮದು ಅದು ಫ್ರಂಟ್ ಟಯರನ್ನು ಆ್ಯಕ್ಚುಲಿ ಫಾರ್ ದ ಸೇಮ್ ಸ್ಪೀಡ್ ಹಿಂದ್ಗಡೆ ಕೂಡ ಟರ್ನ್ ಆಗುತ್ತೆ. ಸೊ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮದು ರೇರ್ ಜಾಸ್ತಿ ಸ್ಪಿನ್ ಆಗಿ ಸ್ಲೈಡ್ ಆಗೋಲ್ಲ ನೀವು ಆ ಥರ ಎಲ್ಲಿಯಾರು ಲೂಸ್ ಗ್ರಾವೆಲ್ ಅಥವಾ ಏನಾದ್ರು ಬಂದ ಕೂಡಲೇ. ಸೊ ಅದು MTC. ಇನ್ನೊಂದು ಏನು ಬರುತ್ತೆ ಅಂತ ಹೇಳಿದರೆ ನಾರ್ಮಲ್ ABS ಇದೆ. ಇನ್ನೊಂದು ಏನಂತ ಹೇಳಿದರೆ ಕಾರ್ನರಿಂಗ್ ABS ಅಂತ ಒಂದು ಬರುತ್ತೆ. ಅದು ಏನಂತ ಹೇಳಿದರೆ ನೀವು ಯೂಶ್ವಲಿ ಕಾರ್ನರ್ ತಗೊಳ್ತಾ ಇರುವಾಗ ಎಲ್ಲಿಯಾರು ಕಾರ್ನರಲ್ಲಿ ನೀವು ಫುಲ್ ಬ್ರೇಕ್ ಹಾಕಿದರೆ ಬೈಕ್ ಆಟೋಮ್ಯಾಟಿಕಲಿ ಅದು ಸ್ಟ್ರೈಟಾಗಿ ನೀವು ಸ್ಟ್ರೈಟ್ ಹೋಗ್ತೀರಾ, ಕಾರ್ನರ್ ತಗೊಳ್ಳೋಲ್ಲ. ಅದೇ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಈವನ್ ಇಫ್ ಯು ಆರ್ ಲೈಕ್ ನೀವು ಒಂದು ಕಾರ್ನರಲ್ಲಿ ಫುಲ್ ಸ್ಪೀಡಲ್ಲಿ ಬ್ರೇಕ್ ಹಾಕಿದರೆ ನಿಮ್ಮ ಬೈಕ್ ಸ್ಲೋ ಆಗಿ ನಿಲ್ಲುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮ ಕಾರ್ನರ್ ಇದ್ದು ಬೈಕ್ ನಿಮ್ಗೆ ಸ್ಟ್ರೈಟ್ ಹೋಗೋಕ್ಕೆ ಸ್ಟ್ರಗಲ್ ಮಾಡಲ್ಲ. ಇಟ್ ವಿಲ್ ಸ್ಟಿಲ್ ಗೋಸ್ ಟು ನೀವು ಯಾವ ಕಾರ್ನರ್ ತಗೋತೀರೋ ಹಂಗೆ ಹೋಗುತ್ತೆ ಅದು. ನೆಕ್ಸ್ಟ್ ಇನ್ನೊಂದು ಏನಂತ ಹೇಳಿದರೆ ಕ್ವಿಕ್ ಶಿಫ್ಟರ್ ಅಂತ ಬರುತ್ತೆ. ಒನ್ ಆಫ್ ದ ಲೈಕ್ ನನಗೆ ಅದು ರಿಯಲಿ ಯೂಸ್ಫುಲ್ ಅಂತ ಅನಿಸಿದ್ದು. ಶಿಫ್ಟರ್ ಏನಂತ ಹೇಳಿದರೆ ನಿಮಗೆ ಎಂಟೈರ್ ನೀವೆಲ್ಲ ದ ಗೇರ್ ಶಿಫ್ಟ್ ಅದು ಇದೆಲ್ಲ ಎಲ್ಲೂ ಕ್ಲಚ್ ಹಿಡಬೇಕಂತಿಲ್ಲ. ಒಂದು ಸಲ 4000 RPM ಕ್ರಾಸ್ ಆದ ನಂತರ ಐ ಥಿಂಕ್ ಫಸ್ಟ್ ಸೆಕೆಂಡ್ ಗೇರ್ ನೀವು ಮೋಸ್ಟ್ಲಿ ನಾರ್ಮಲ್ ಸ್ವಿಚ್ ಮಾಡಬೇಕಿರುತ್ತೆ. ಅದು ಬಿಟ್ಟರೆ ಉಳಿದ ಎಲ್ಲ ಗೇರ್ಸ್ ನಿಮಗೆ ಅಪ್ ಡೌನ್ ಡೈರೆಕ್ಟ್ ಹೊಡಿತಾ ಇರ್ಬೋದು. ಅದು ಎಸ್ಪೆಷಲಿ ವೆರಿ ಯೂಸ್ಫುಲ್ ಯಾವತ್ತು ಅಂತ ಹೇಳಿದರೆ ನೀವು ಯಾವ್ದಾದ್ರು ಈಗ ಅಪ್ ತಗೊಳ್ತಾ ಇದ್ದೀರಿ, ಯಾವ್ದಾದ್ರು ಅದೊಂದು ಸೆಕೆಂಡ್ ಗೇರಲ್ಲಿ ಮೇಲೆ ಹೋಗ್ತೀರಾ, ಆಮೇಲೆ ಅನ್ನಿಸ್ತೆ ಓಕೆ ಸ್ಪೀಡ್ ಜಾಸ್ತಿ ಹೋಗ್ಬೋದು ಅಂತೇಳಿ. ಬಟ್ ದ ಮೊಮೆಂಟ್ ನೀವು ಗೇರ್ ಚೇಂಜ್ ಮಾಡಿ ಒಳ್ಳೆ ಗಾಡಿ ಸ್ಲೋ ಆಗುತ್ತೆ, ಎಗೈನ್ ನೀವು ಫಸ್ಟ್ ಗೇರ್ಗೆ ಬರಬೇಕು, ಅದೆಲ್ಲ ಇದರಲ್ಲಿ ಏನು ಆ ಥರ ಪ್ರಾಬ್ಲಮ್ ಇಲ್ಲ. ಸೆಕೆಂಡ್ ಗೇರಲ್ಲಿ ಮೇಲೆ ಹೋಗ್ತಾ ಇದ್ದೀರಾ, ಇಫ್ ಯು ಕ್ಯಾನ್ ಮೂವ್ ಅಪ್ ಹಾಗೆ ಮೇಲ್ಗಡೆ ಹೊಡೀರಿ, ಡೈರೆಕ್ಟ್ಲಿ ತರ್ಡ್ ಹೋಗುತ್ತೆ, ಮೇಲೆ ಹೋಗ್ತಾನೆ ಇರುತ್ತೆ, ಸ್ಪೀಡ್ ಎಲ್ಲೂ ರೆಡ್ಯೂಸ್ ಆಗೋಲ್ಲ. ಇನ್ನೊಂದು ಯೂಶ್ವಲಿ ನಾನು ಕೇಳ್ತಾ ಇರೋದು ಈ ಟಯರ್ಸ್ ಇದರಲ್ಲೆಲ್ಲ ತುಂಬ ಜನ ಆ್ಯಕ್ಚುಲಿ ಅಡ್ವೆಂಚರ್ ಇದು ಮಾಡೋರೆಲ್ಲ ಯೂಶ್ವಲಿ ಪ್ರಿಫರ್ ಸ್ಪೋಕ್ಸ್. ಐ ಥಿಂಕ್ ಇಟ್ಸ್ ಅ ವ್ಯಾಲಿಡ್ ಒಂಥರ ಆರ್ಗ್ಯುಮೆಂಟೇ. ಯಾಕೆಂದರೆ ಸ್ಪೋಕ್ಸ್ ಎಲ್ಲ ಜಾಸ್ತಿ ಯೂಸ್ಫುಲ್ ಇರುತ್ತೆ ನಿಮಗೆ ಆಫ್ ರೋಡಲ್ಲೇ ಹೋಗುವಾಗ, ಏನೋ ಆ ಥರ ಬ್ರೇಕ್ ಆಗೋ ಚಾನ್ಸಸ್ ಇರೋದಿಲ್ಲ ಅಂತ. ಅಟ್ಲೀಸ್ಟ್ ಫಾರ್ ಸಮ್ಮನ್ ಹೂ ಇಸ್ ಆ್ಯಕ್ಚುಲಿ ಡೂಯಿಂಗ್ ಈಸ್ ಸಾಫ್ಟ್ ಟೂರಿಂಗ್, ಒಂಥರ ಅಷ್ಟು ಅಂದರೆ ಆ ಥರ ರ್ಯಾಲಿ ರೈಡೆಲ್ಲ ನಾವು ಮಾಡಲ್ಲ, ಆಫ್ ರೋಡ್ ಈ ಥರ ನಾರ್ಮಲ್ ಮಾಡ್ತೀವಿ. ಸೊ ಅದರಲ್ಲಿ ಈ ಥರ ಅಲಾಯ್ ಎಲ್ಲ ಚೆನ್ನಾಗಿದೆ ಅಂದರೆ ಒಂದು ಟ್ರಸ್ಟ್ ಇದೆ KTM ಮೇಲೆ. ಇನ್ನೊಂದೇನಂತ ಹೇಳಿದ್ರೆ ದ ಮೊಮೆಂಟ್ ಯುವರ್ ಸ್ಪೋಕ್ಸ್ ಹಾಕಿದ ಕೂಡಲೇ ಅದರಲ್ಲಿ ಪಂಚರ್ ಅದು ಇದೆ ಆದರೆ ಇಟ್ಸ್ ಲೈಕ್ ಹೆಲ್ ಆಫ್ ವರ್ಕ್, ಅದು ನಿಮಗೆ ಮಾಡೋಕ್ಕಾಗಲ್ಲ ಫಿಕ್ಸ್. ಇದರಲ್ಲಿ ಟ್ಯೂಬ್ಲೆಸ್ ಟೈರ್ ಬರುತ್ತೆ, ಅದನ್ನು ಆರಾಮ್ಸೆ ಮಾಡ್ಕೋಬೋದು. ದೇರ್ ಇಸ್ ಅ ವೇ ನಿಮಗೆ ಈವನ್ ಸ್ಪೋಕ್ಸಲ್ಲೂ ಟ್ಯೂಬ್ಲೆಸ್ ಮಾಡೋಕ್ಕಾಗುತ್ತೆ, ಬಟ್ ಇಟ್ಸ್ ಟು ಕಾಸ್ಟ್ಲಿ, ಟು ಕಸ್ಟಮ್, ಅದು ಇದೆಲ್ಲ ಮಾಡಬೇಕು ಆ ಥರ. ಐ ಆಮ್ ಒನ್ ಆಫ್ ದ ಗೈ, ನಾನು ಯೂಶ್ವಲಿ ನನ್ನ ಬೈಕ್ ಯಾವತ್ತೂ ಸ್ಟಾಕ್ ಆಗಿರೋಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದರೆ ಎಷ್ಟು ಸ್ಟಾಕ್ ಇರುತ್ತೆ ಅಷ್ಟು ರಿಲಯಬಿಲಿಟಿನೂ ಜಾಸ್ತಿ ಇರುತ್ತೆ. ಯಾಕಂದರೆ ದ ಬೈಕ್ ನಿಮಗೆ ಸ್ಟಾಕ್ ಆಗಿ ಬರೋವಾಗ ಅದೆಲ್ಲ ಟೈಪ್ ಆಫ್ ಟೆಸ್ಟಿಂಗ್ ಹೋಗಿರುತ್ತೆ. ದ ಮೋರ್ ಯು ಕಸ್ಟಮ್ ಅದು ಇದು ಮಾಡ್ತಾ ಹೋಗ್ತೀರಾ, ದ ಮೋರ್ ಚಾನ್ಸಸ್ ಆಫ್ ಬ್ರೇಕಿಂಗ್. ಎನಿವೆ, ನೀವು ಕಸ್ಟಮ್ ಇಷ್ಟ ಇರೋರಿಗೆಲ್ಲ ಇದು ಮಾಡೋಕ್ಕೆ ಹೋಗಬೇಡಿ, ನೀವು ಮಾಡೋದು ಮಾಡಿ ಅಷ್ಟೇ. ಬಟ್ ಜಸ್ಟ್ ಮೇಕ್ ಶ್ಯೂರ್ ಯಾವುದೋ ಒಂಥರ ಬ್ರೇಕ್ ಇದಾಗೋದು ಅಂಥದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತ. ನಾನು ಈವನ್ ಲಾಸ್ಟ್ ರೈಡಲ್ಲಿ ನೋಡಿರ್ಬೋದು, ಒಂದು ನನ್ನ ಫ್ರೆಂಡ್ ಅದೇ ಪಂಚರ್ ಆಯಿತು, ಬಟ್ ಅದು ಟ್ಯೂಬ್ ಆಗಿರೋದಕ್ಕಿಂತ ನಮಗೆ ಅಲ್ಲಿ ಏನು ಮಾಡೋಕ್ಕಾಗಿಲ್ಲ. ಸೊ ವಿ ಹ್ಯಾವ್ ಟು ಅದ್ರ ಕಳಚಿ ಟೈರ್ ಹಿಡ್ಕೊಂಡೆಲ್ಲ ಹೋಗಬೇಕಾಗಿ ಬಂತು. ಟ್ಯೂಬ್ಲೆಸ್ ಆಗಿದ್ದರೆ ಲೈಕ್ ಯು ಕ್ಯಾನ್ ಸ್ಟಿಲ್ ಮ್ಯಾನೇಜ್, ಅದನ್ನು ನಿಮಗೆ ಪಂಕ್ಚರ್ ಹಾಕ್ಸೋದು, ಇಟ್ಸ್ ಸಿಂಪಲ್, ಅದನ್ನು ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ. ಓಕೆ, ಫೈನಲ್ ಆಗಿ ಯಾವ್ದು ಬೈ ಮಾಡಬೇಕು, ನಿಮಗೆ ಯಾವ್ದು ಪರ್ಫೆಕ್ಟ್ ಬೈಕ್ ಅಂತೇಳಿ. ಅದು ಒನ್ ಆಫ್ ದ ನನಗೆ ಯೂಶ್ವಲ್ DM ಬರುತ್ತೆ, ಲೈಕ್ ಸಜೆಸ್ಟ್ ಮಾಡಿ ನಂಗೆ ಬ್ರೋ ಬೈಕ್ ಅಂತೇಳಿ. ಸೊ ಇಟ್ಸ್ ಅದು ನಮ್ಗೆ ಮಾಡೋಕ್ಕೆ ಆಗಲ್ಲ. ಐ ಡೋಂಟ್ ನೋ, ಕೆಲವರು ಯಾರು ಮಾಡ್ತಾರಾದ್ರು ಐ ಡೋಂಟ್ ಥಿಂಕ್ ಯಾರು ಡೈರೆಕ್ಟಾಗಿ ಅಂದರೆ ಸಜೆಸ್ಟ್ ಮಾಡಲ್ಲ, ಹೋಗೋ ಈ ಬೈಕ್ ಬೈ ಮಾಡಿ. ಸ್ಪೆಷಲಿ ಇಫ್ ಯು ಆಸ್ ಮೀ, ನನಗೆ ಎಕ್ಸ್ಪೀರಿಯೆನ್ಸ್ ಇರೋ ಬೈಕ್ಸೇ ಒಂದು ಕೆಲವು ಲೆಕ್ಕದ್ದು ಮಾತ್ರ ಇರುತ್ತೆ. ಅದು ಏನು ಮಾಡಬೇಕಂತ ಹೇಳಿದ್ರೆ, ದ ಬೆಸ್ಟ್ ಸಜೆಷನ್ ನಾನು ಯೂಶ್ವಲಿ ಎಲ್ರಿಗೂ ಕೊಡೋದು ಅಂತ ಹೇಳಿದ್ರೆ, ನೀವು ಹೋಗಿ ಶಾರ್ಟ್ ಲಿಸ್ಟ್ ಮಾಡಿ ನಿಮ್ಗೆ ಬೇಕಾಗಿರೋ ಬೈಕ್ಸ್,
ಹೋಗಿ ಎಲ್ಲ ಬೈಕನ್ನು ಟೆಸ್ಟ್ ರೈಡ್ ಮಾಡಿ. ಆ್ಯಕ್ಚುಲಿ ಟೆಸ್ಟ್ ರೈಡಲ್ಲೂ ಜಾಸ್ತಿ ಗೊತ್ತಾಗಲ್ಲ. ಇಫ್ ಪಾಸಿಬಲ್ ನಿಮ್ದು ಯಾರು ಫ್ರೆಂಡ್ಸಲ್ಲಿ ಆ ಥರ ಬೈಕ್ ಇದೆ ಅಂತ ಹೇಳಿದರೆ ಅವ್ರದ್ದು ಬೈಕ್ ಒಂದು ದಿವಸ ಎಲ್ಲ ರೈಡ್ ಮಾಡಿ, ದೆನ್ ಪ್ರಾಬ್ಲಿ ನಿಮಗೆ ಒಂಥರ ಒಳ್ಳೆ ಬೆಟರ್ ಐಡಿಯಾ ಸಿಗುತ್ತೆ. ಅಡ್ವೆಂಚರಲ್ಲಿ ಐ ಥಿಂಕ್ ಡಾಮಿನಾರ್ 400 ಬರುತ್ತೆ, ಆಮೇಲೆ ನಮ್ಮದು ಹಿಮಾಲಯನ್ ಮತ್ತು ಎಕ್ಸ್ಪಲ್ಸ್, ಅದಕ್ಕೆಲ್ಲ ಕಂಪೇರ್ ಮಾಡೋಕ್ಕೆ ಹೋದರೆ ಎಕ್ಸ್ಪಲ್ಸ್ ಇಸ್ ಸ್ಟಿಲ್ ಅ ಗುಡ್ ಬೈಕ್, ಅಡ್ವೆಂಚರ್ ಬೈಕ್. ನಿಮ್ಗೆ ಒಂಥರ ಲೈಟ್ ವೈಟ್ ಇದೆಲ್ಲ ಮಾಡಬೇಕಂತ ಹೇಳಿದರೆ, ನಾಟ್ ಫಾರ್ ದ ಹೈವೇ ಟೂರಿಂಗ್, ಎಂಟೈರ್ಲಿ ಆಫ್ ರೋಡ್ ಅದು ಇದೆಲ್ಲ ಮಾಡಬೇಕಂತ ಹೇಳಿದರೆ ಯು ಪ್ರಾಬ್ಲಿ ಗೋ ಫಾರ್ ಇದು ಎಕ್ಸ್ಪಲ್ಸ್. ಅಥವಾ ಸೊ ದರ್ ಇಸ್ ಅನದರ್ ಆಪ್ಷನ್ ಅಂತ ಹೇಳಿದರೆ ಹಿಮಾಲಯನ್ ನಿಮಗೆ ಅದೊಂದು ಏನಂತ ಹೇಳಿದರೆ ಲೈಕ್ ಹೈವೇಯಲ್ಲಿ ನಿಮಗೆ ಇಫ್ ಯು ವಾಂಟ್ ಟು ಡೂ ಇಟ್ ಲೈಕ್ ಅ ಮೋರ್ ಸ್ಪೀಡ್, ಜಾಸ್ತಿ ದೂರ ಹೋಗ್ಬೇಕು ಅದೆಲ್ಲ ಅಂತ ಆದರೆ ಅದರಲ್ಲಿ ಪ್ರಾಬ್ಲಿ 120 ಆ ಥರ ಹೋಗ್ಬೋದು ಮೋಸ್ಟ್ಲಿ, ಅದಕ್ಕಿಂತ ಜಾಸ್ತಿ ಆಗೋಲ್ಲ. ಇದು ಏನಂತ ಹೇಳಿದರೆ ನಿಮಗೆ ಹೈವೇ ಜಾಸ್ತಿ ಬೇಗ ಇದು ಮಾಡಬೇಕು, ಸ್ಪೆಷಲಿ ನಿಮ್ಮ ಬ್ಯಾಂಗ್ಳೂರು ಹಾಸನ ಹೈವೇ ಎಲ್ಲ ಮಾಡಬೇಕು, ಬೇಗ ಮುಗಿಸ್ಬೇಕು, ಹೈವೇ ಪಾರ್ಟ್ ಬೇಗ ಮುಗಿಸ್ಬೇಕು, ಆ್ಯಕ್ಚುಲ್ ರೈಡ್ ನಿಮಗೆ ಪ್ರಾಪರ್ ಹೋಗೋ ಪ್ಲೇಸಲ್ಲಿ ಸ್ಪೆಂಡ್ ಮಾಡಬೇಕಂತ ಹೇಳಿದರೆ ದೆನ್ ಪ್ರಾಬ್ಲಿ ಅಡ್ವೆಂಚರ್ ಅದಿದೆಲ್ಲ ಲೈಕ್ ಬೆಸ್ಟ್, ಅಮೇಝಿಂಗ್, ನಿಮಗೆ ಹೈವೇ ಟೂರಿಂಗಿಗೆಲ್ಲ ಬೆಸ್ಟ್. ಪ್ಲಸ್ ನಿಮಗೆ ಈವನ್ ಆಫ್ ರೋಡ್ ಅದು ಇದೆಲ್ಲ ಮಾಡ್ಬೋದು. ಆದರೆ ನೀವೇನು ಮಾಡಬೇಕು ಫಸ್ಟಿಗೆ ಅಂತ ಹೇಳಿದರೆ ನಿಮ್ಮ ರಿಕ್ವೈರ್ಮೆಂಟ್ಸನ್ನು ಫುಲ್ ಬರೆದಿಟ್ಕೊಂಡು, ನನ್ನ ಫ್ರೆಂಡ್ ಇದೆ ಒಬ್ಬ ಕ್ಯಾನ್ಯೂಟ್ ಅಂತೇಳಿ, ಯೂಶ್ವಲಿ ಇದೆ, ಅವನು ಹೀಗೆ ಮಾಡೋದು, ಅವನ ರಿಕ್ವೈರ್ಮೆಂಟ್ ಫುಲ್ ಬರೀತಾನೆ ಏನೆಲ್ಲ ಬೇಕು ಅವನಿಗೆ ಒಂದು ಬೈಕಲ್ಲಿ. ದೆನ್ ಟಿಕ್ ಮಾಡ್ತಾ ಹೋಗಿ ನಿಮ್ಮದು ರಿಕ್ವೈರ್ಮೆಂಟನ್ನು ಜಾಸ್ತಿ ಯಾವುದು ಮೀಟ್ ಆಗುತ್ತೆ ಆ ಬೈಕನ್ನು ರೈಡ್ ಮಾಡಿ ಅಂತೇಳಿ. ಡಾಮಿನಾರ್ 400 ಕೂಡ ಆ್ಯಕ್ಚುಲಿ ಓನ್ಲಿ ನನಗೆ ಅದರಲ್ಲಿ ಏನು ಇದೆ ಅಂತ ಹೇಳಿದರೆ ಇಟ್ ಡಸಂಟ್ ಹ್ಯಾವ್ ಅಡ್ವೆಂಚರ್ ಬೈಕ್, ಇದು ಆರ್ಗನೋಮಿಕ್ಸ್ ಇಲ್ಲ. ಅದು ಬಿಟ್ಟರೆ ನಿಮಗೆ ಬೈಕ್ ಇದ್ರೆ ವೆರಿ ಸ್ಮೂತ್, ಅದೆಲ್ಲ ರೈಡ್ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ವೆಯ್ಟ್ ಸ್ವಲ್ಪ ಅದು ಕೂಡ ಜಾಸ್ತಿ ಇದೆ ಆ್ಯಕ್ಚುಲಿ. ಆ್ಯಂಡ್ ರೈಡ್ ಮಾಡಿ, ಯಾವತ್ತು ಟೆಸ್ಟ್ ರೈಡ್ ಮಾಡಿ, ಯಾವತ್ತು ಈ ಥರ ಜಸ್ಟ್ ಸಜೆಷನ್ ರಿವ್ಯೂ ಕೇಳಿ ಇದು ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಯಾವ್ದು ಜಾಸ್ತಿ ಕನೆಕ್ಟ್ ಆಗುತ್ತೋ ಆ ಬೈಕನ್ನು ಬೈ ಮಾಡಿ ಅಷ್ಟೇ. ಓಕೆ, ವಿತ್ ದ್ಯಾಟ್ ಐ ಥಿಂಕ್ ಇಲ್ಲಿಗೆ ಮೋಸ್ಟ್ಲಿ ರಿವ್ಯೂ ಮುಗಿಸ್ತೀನಿ. ಹೇಳಿ ನನಗೆ ಆ್ಯಕ್ಚುಲಿ ಇದರಲ್ಲಿ ಏನು ಕರೆಕ್ಟಾಗಿದೆ, ಏನು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಿತ್ತು, ಏನು ನಿಮ್ಮದೇನು ಕನ್ಸರ್ನ್ಸ್ ಇದೆ, ಕ್ವರೀಸ್ ಇದೆ, 390 ಅಡ್ವೆಂಚರ್ ಕಮೆಂಟಲ್ಲಿ ಹಾಕಿ. ಅಲ್ಲಿ ಟ್ರೈ ಟು ಆನ್ಸರ್, ನಮಗೆ ಎಷ್ಟು ಇದಿರುತ್ತೆ ಅಷ್ಟು ಆನ್ಸರ್ ಮಾಡ್ತೀನಿ. ಹೋಪ್ ಯು ಲೈಕ್ ದ ವಿಡಿಯೋ. ಚೆನ್ನಾಗಿದ್ದರೆ ಅಫ್ಕೋರ್ಸ್ ಶೇರ್ ಮಾಡಿ. ಯಾರಿಗಾದ್ರು ನಿಮ್ಗೆ ಅಡ್ವೆಂಚರ್ ಇವರೆಲ್ಲ ಅದರ ಬಗ್ಗೆ ಜಾಸ್ತಿ ತಿಳ್ಕೊಬೇಕು ಅಂತಿದ್ದರೆ ಅವ್ರಿಗೆ ಈ ವಿಡಿಯೋಸ್ ಸೆಂಡ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ಯಾವತ್ತೂ ನನ್ನ ಜೊತೆ ಇರಲಿ. ಥ್ಯಾಂಕ್ ಯು. Yay!